ಒಂದು ಮರದ ಕತೆ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ನಮ್ಮ ಸುತ್ತಮುತ್ತ ದಿನನಿತ್ಯ ನೂರಾರು ಅಚ್ಚರಿಗಳು ನಡೀತಾ ಇರ್ತವೆ. ವಿಜ್ಞಾನದ ಹಿಡಿತಕ್ಕೆ ಸಿಲುಕದ ನೂರಾರು ಅಚ್ಚರಿಯ ರೋಚಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ರೂ ಕೂಡ ನಮ್ಮ ಕಣ್ಣುಗಳಿಗೆ ಅದು ಬೀಳೋದೇ ಇಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಉಡುಪಿ ಸಮೀಪದ ಕಲ್ಮಾಡಿಯಲ್ಲಿ. ಈ ಘಟನೆ ಎಲ್ಲೋ ಒಂದು ಕಡೆಯಲ್ಲಿ ತುಳುನಾಡಿನ ಪ್ರಾಚೀನ ಬದುಕಿಗೆ ಮತ್ತು ಇವತ್ತಿನ ಆಧುನಿಕ ಜೀವನಕ್ಕೆ ಒಂದು ಕೊಂಡಿಯನ್ನು ಬೆಸೆಯುವಂಥ ಪ್ರಯತ್ನವನ್ನು ಮಾಡಿತು. ಆ ಘಟನೆ ಏನು ಅಂತ ಹೇಳ್ತೇನೆ, ನೋಡ್ಕೊಂಡು ಬರೋಣ. ಉಡುಪಿ ಸಮೀಪದ ಕಲ್ಮಾಡಿ, ಮಲ್ಪೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಈ ಪ್ರದೇಶವಿದೆ. ಕಡಲಿಗೆ ನದಿ ಸೇರುವ ಜಾಗವನ್ನ ಕಡಲಿನ ಕೈ ಎಂದು ಕರೆಯುತ್ತಾರೆ. ಕಲ್ಮಾಡಿ ಪಕ್ಕದಲ್ಲಿ ಕೂಡ ಕಡಲಿನ ಹಿನ್ನೀರಿನಿಂದ ನಿರ್ಮಾಣವಾದ ಒಂದು ಸರೋವರ ಇದೆ. ಸುತ್ತಮುತ್ತಲಿನ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ಸಾವಿರಾರು ಬೋಟ್ಗಳನ್ನ ಮಳೆಗಾಲದಲ್ಲಿ ನಿಲ್ಲಿಸೋದೇ ಒಂದು ದೊಡ್ಡ ಸವಾಲು. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಲ್ಲಿ ಮೀನುಗಾರಿಕಾ ಬೋಟ್ಗಳನ್ನ ನಿಲ್ಲಿಸಲು ಮೀನುಗಾರಿಕಾ ಜಟ್ಟಿ ಮಾಡಲಾಗ್ತಾ ಇದೆ. ಕಲ್ಮಾಡಿಯಲ್ಲಿಯೂ ಭಾರೀ ಗಾತ್ರದ ಜಟ್ಟಿಯೊಂದರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಜಟ್ಟಿ ನಿರ್ಮಾಣದ ಕೆಲಸ ಭರದಿಂದ ಸಾಗ್ತಾ ಇದೆ. 10 ಡ್ರೆಡ್ಜಿಂಗ್ ಮೆಷಿನ್ಗಳು ಕೊಳದ ಆಳದಲ್ಲಿರುವ ಕೆಸರು ಮತ್ತು ಮರಳನ್ನ ಬಗೆದು ಬಗೆದು ಹೊರಹಾಕ್ತಾ ಇದೆ. ಹೀಗೆ ಅಹೋರಾತ್ರಿಯಾಗಿ ದುಡಿಯುತ್ತಾ ಇದ್ದ ಮಷೀನುಗಳು ಇದ್ದಕ್ಕಿದ್ದಂತೆ ಕೆಲಸ ಮಾಡುವುದನ್ನ ನಿಲ್ಲಿಸಿಬಿಟ್ವು. ಗುತ್ತಿಗೆದಾರ ಮತ್ತು ಕಾರ್ಮಿಕರು ಈ ವಿಸ್ಮಯವನ್ನ ಕಂಡು ಬೆಚ್ಚಿಬಿದ್ರು. ಮಷೀನುಗಳು ಕೆಲಸ ನಿಲ್ಲಿಸಲು ಕಾರಣ ಏನು ಅಂದ್ರೆ ಅದು ಕೊಳದ ಆಳದಲ್ಲಿದ್ದ ಭಾರೀ ವಸ್ತುವೊಂದು ಮಷೀನಿನ ಚಕ್ರಕ್ಕೆ ಸಿಲುಕಿದ್ದು. ಈ ಭಾರೀ ಗಾತ್ರದ ವಸ್ತುವನ್ನ ಮೇಲಕ್ಕೆತ್ತಲು 1 ತಿಂಗಳು ಪ್ರಯತ್ನ ಪಡಲಾಯಿತು. ಆದರೆ ಈ ನಿಗೂಢ ವಸ್ತು ಮಾತ್ರ ಮೇಲೆ ಎಳೆದಷ್ಟು ಅಡಿಗೆ ಜಾರ್ತಾ ಇತ್ತು. ತಾಳ್ಮೆ ಕಳೆದುಕೊಂಡ ಗುತ್ತಿಗೆದಾರರು ಹೊಸ ಹಿಟಾಚಿಯೊಂದನ್ನ ಕೊಳ್ಳಕ್ಕೆ ಇಳಿಸಿದ್ರು. ಹಿಟಾಚಿಯನ್ನು ಕೊಳ್ಳಕ್ಕೆ ಇಳಿಯಿತು. ಆದರೆ ಈ ವಸ್ತುವನ್ನ ಮಾತ್ರ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ. ಬದಲಾಗಿ ಆ ಹೊಸ ಹಿಟಾಚಿ ಇಂಚಿಂಚಾಗಿ ನೀರಲ್ಲೇ ಮುಳುಗಿ ಜಲ ಸಮಾಧಿಯಾಗಿ ಹೋಯಿತು. 2 ಹಿಟಾಚಿಗಳು ನೀರಲ್ಲಿ ಮುಳುಗ್ತಾ ಇದ್ದಂತೆ ಮೇಲೆ ಇದ್ದ ಜನ ಬೆವರಿ ಹೋದ್ರು. ಈ ಕೊಳ್ಳದಲ್ಲಿ ಹುದುಗಿರುವ ಆ ಭಾರೀ ವಸ್ತು ಸಾಮಾನ್ಯದಲ್ಲ. ಇದರ ಹಿಂದೆ ಅದ್ಯಾವುದೋ ಅಲೌಕಿಕ ಶಕ್ತಿ ಅಡಗಿರಬಹುದು ಎಂದು ತಲೆಗೊಬ್ಬರು ಮಾತನಾಡತೊಡಗಿದ್ರು. ಆಧುನಿಕ ಭಾರೀ ಯಂತ್ರಗಳು ಕೈ ಚೆಲ್ಲಿ ಕುಳಿತ ನಂತರ ಮೊಗವೀರರು ಹಡಗು ಎಳೆಯಲು ಬಳಸುವ ಸಾಂಪ್ರದಾಯಿಕ ಗಾಣದ ಯಂತ್ರವನ್ನ ತರಲಾಯಿತು. ಈ ಗಾಣದ ಯಂತ್ರವೇನೂ ಸುಮ್ಮನೆಯಲ್ಲ. ಮಲೆನಾಡಿನ ಘಾಟಿಗಳಲ್ಲಿ ಉರುಳಿ ಬಿಡುವ ಭಾರೀ ಗಾತ್ರದ ಟ್ಯಾಂಕರುಗಳನ್ನು, ಲಾರಿಗಳನ್ನು ರೆಪ್ಪೆ ಮುಟುಕಿಸುವಷ್ಟರಲ್ಲಿ ಬೆಂಕಿ ಪೊಟ್ಟಣದಂತೆ ಎತ್ತಿ ಇಡುವ ಅದ್ಭುತ ಯಂತ್ರ. 10-20 ಬಲಾಢ್ಯ ವ್ಯಕ್ತಿಗಳು ಸೇರಿ ಈ ಯಂತ್ರವನ್ನ ಬಳಸಿ ಯಾವ ವಸ್ತುಗಳನ್ನಾದರೂ ಅನಾಮತ್ತಾಗಿ ಮೇಲಕ್ಕೆ ಎಳೆದು ಬಿಡ್ತಾರೆ. ಆದರೆ ಈ ಗಾಣಕ್ಕೂ ಈ ಕೊಳ್ಳದಲ್ಲಿ ಹುದುಗಿರುವ ಘನವಸ್ತುವನ್ನ ಅಲಗಾಡಿಸುವುದೇ ಅಸಾಧ್ಯವಾಗಿ ಹೋಯಿತು. ಅಷ್ಟಕ್ಕೂ ಈ ಕೊಳ್ಳದಲ್ಲಿ ಅಡಗಿ ಕೂತ ನಿಗೂಢವಾದ ವಸ್ತುವಾದರೂ ಏನು? ಕುತೂಹಲ ಎಲ್ಲೆಲ್ಲೂ ಹೆಡೆಬಿಚ್ಚಿತು. ಉತ್ತರ ಮಾತ್ರ ಯಾರಿಗೂ ಸಿಗಲೇ ಇಲ್ಲ. ಈ ವಸ್ತುವನ್ನ ಮೇಲಕ್ಕೆ ಎಳೆಯಲು ದೇವರು ಏನಾದರೂ ಅಡ್ಡಿಪಡಿಸಿದರೆ ಗೊತ್ತಿಲ್ಲ. ಅದಕ್ಕಾಗಿ ಊರಿನ ಗ್ರಾಮ ದೇವರಿಗೆ, ದೈವಗಳಿಗೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಲಾಯಿತು. ಆದರೂ ಫಲಿತಾಂಶ ಮಾತ್ರ ಶೂನ್ಯ. ಕೊಳ್ಳದ ಹೂಳೆತ್ತುವ ಕಾರ್ಯ ಆ ಅಗೋಚರ ವಸ್ತುವಿನ ಕಾರಣದಿಂದಾಗಿ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇತ್ತು. ಅಲ್ಲದೆ ಗುತ್ತಿಗೆದಾರನ ಹೊಸ ಹಿಟಾಚಿಯೊಂದು ಜಲ ಸಮಾಧಿಯಾಗಿ ಹೋಯಿತು. ಇದೆಲ್ಲವನ್ನ ಗಮನಿಸಿದ ಸ್ಥಳೀಯರು ಕಾರ್ಮಿಕರಿಗೆ ಒಂದು ಸಲಹೆಯನ್ನ ಕೊಟ್ಟರು.
ಈ ಕೊಳ್ಳದ ಪಕ್ಕದಲ್ಲಿ ಇರುವ ದೈವವೊಂದಕ್ಕೆ ಕೈ ಮುಗಿದು ಪ್ರಾರ್ಥಿಸಿದರೆ ನಿಮ್ಮ ಕೆಲಸ ಆಗಬಹುದು ಎಂದರು. ಎಲ್ಲ ಮಾಡಿ ಕೈ ಸೋತು ಕುಳಿತಿದ್ದ ಗುತ್ತಿಗೆದಾರ ಕೂಡಲೇ ಆ ದೈವಸ್ಥಾನದ ಬಾಗಿಲಿಗೆ ಬಂದು ಕೈ ಹಾಕಿದ ಕಾರ್ಯವನ್ನ ಜಯ ಮಾಡಿಕೊಡು ಎಂದು ಅರಿಕೆ ಮಾಡಿಕೊಂಡ. ಈತ ಅರಿಕೆ ಮಾಡಿದ್ದೇ ತಡ, ಕೊಳ್ಳದ ಆಳದಲ್ಲಿ ಕೊರಡಾಗಿ ಬಿದ್ದಿದ್ದ ಆ ವಸ್ತುವಿನಲ್ಲಿ ಭಾರೀ ಸಂಚಲನವೇ ಮೂಡಿತು. ಗಾಣದ ಸರಪಳಿಗಳು ಅದುರಿದವು. ನೀರಿನಲ್ಲಿ ಮುಳುಗಿ ಜಪ್ಪಯ್ಯ ಅಂದ ಮೇಲೂ ಬಾರ್ದಿದ್ದ ಈ ಭಾರೀ ಮರಗಾಣದ ಸರಪಳಿಗೆ ಮೈಯೊಡ್ಡಿತು. ಆ ಭಾರೀ ವಸ್ತು ಇಂಚಿಂಚಾಗಿ ಮೇಲೆ ಬರತೊಡಗಿತು. ಆ ವಸ್ತು ಮೇಲೆ ಬರ್ತಾ ಇದ್ದಂತೆ ಎಲ್ಲರ ಕುತೂಹಲಕ್ಕೆ ತೆರೆಬಿತ್ತು. ಕೊಳ್ಳದ ಆಳದಲ್ಲಿ ಅಡಗಿ ಗುತ್ತಿಗೆದಾರರನ್ನ, ಕಾರ್ಮಿಕರನ್ನ, ಜನರನ್ನ ಇನ್ನಿಲ್ಲದಂತೆ ಕಾಡಿದ ಆ ವಸ್ತು ಕೇವಲ ಒಂದು ಮರದ ತುಂಡು. ಆದರೆ ಇದು ಅಂತಿಂತ ಮರದ ತುಂಡು ಅಲ್ಲ. ಸುಮಾರು 30 ಮೀಟರ್ ಉದ್ದ ಇರುವ ದೈತ್ಯ ಗಾತ್ರದ ಹೆಬ್ಬಲಸಿನ ಮರ. ಅಷ್ಟಕ್ಕೂ ಈ ಹೆಬ್ಬಲಸಿನ ಮರವನ್ನ ಕೊಳದಲ್ಲಿ ಅಡಗಿಸಿಟ್ಟವರು ಯಾರು? ಇದರ ಹಿಂದೆ ಇದೆ ಒಂದು ರೋಚಕ ಕತೆ. ಸುಮಾರು 400 ವರ್ಷ ಹಿಂದಿನ ಮೈನವಿರಳಿಸುವ ದಂತಕತೆ. ಆ ಭಾರೀ ಗಾತ್ರದ ಮರ ನೀರಿನಿಂದ ಮೇಲೆ ಬರುತ್ತಾ ಇದ್ದ ಹಾಗೆ ಮುಳುಗಿದ್ದ ಹಿಟಾಚಿ ಕೂಡ ನೀರಿಂದ ಮೇಲೆ ಬಂತು. ಗುತ್ತಿಗೆಯನ್ನು ವಹಿಸಿಕೊಂಡಿದ್ದ ಗುತ್ತಿಗೆದಾರ ಏನು ನಿಟ್ಟುಸಿರುಬಿಟ್ಟ. ಆದರೆ ನಮಗೆ ಬೇಕಾಗಿರುವಂಥ ಸ್ಟೋರಿ ಪ್ರಾರಂಭವಾಗಿರೋದೇ ಅಲ್ಲಿಂದ. ಆ ಸ್ಟೋರಿ ಏನು ಅಂತ ಹೇಳ್ತೀನಿ ಒಂದು ಪುಟ್ಟ ವಿರಾಮದ ಬಳಿಕ.